ಯಕ್ಷಗಾನ ರಾಜ್ಯ ಸಮ್ಮೇಳನವನ್ನು ಮುನ್ನಡೆಸ್ತಾ ಇರುವ ನಮ್ಮೆಲ್ಲರ ತಂದೆಗೆ ಅಭಿಮಾನಕ್ಕೆ ಅಮಾನ್ಯನಾಗಿ ಅವರೊಬ್ಬ ಹಿರಿತನಕ್ಕೂ ಕೂಡ ಕರೆ ಮಾಡಿದ್ದೇನೆ. ಮೇಡಮ್ ಕೂತ್ಕೊಡ್ತೀರಾ? ಸರ್ ಬೇಕಾ? ಅಲ್ಲ ಕೂತ್ಕೊಳ್ತೀರಾ? ಇಲ್ಲ. ಇದು ಸೇಫ್ಟಿ ಕಿಟ್ ಅಂತ ನಾರ್ಮಲ್ ರೆಗ್ಯುಲೇಟರ್ ಇದನ್ನು ಫಿಕ್ಸ್ ಮಾಡುವಂಥದ್ದು. ಒನ್ ಟೈಮ್ ಫಿಕ್ಸ್ ಮಾಡಿದ್ರೆ ಮತ್ತೆ ತೆಗಿಬೇಕಂತ ನೆಕ್ಸ್ಟ್ ರೆಗ್ಯುಲೇಟರ್ ಆಗಿ ಫಿಕ್ಸ್ ಮಾಡ್ತೀರಾ, ಅದೇ ಥರ ಇದನ್ನು ಫಿಕ್ಸ್ ಮಾಡುವಂಥದ್ದು. ಸರಿ, ಈಗ ರೆಗ್ಯುಲೇಟರ್ ಆನ್ ಡಿವೈಸ್ ಬಂದಿದೆ. ಇಲ್ಲಿ ಸ್ಟವ್ ಆನ್ ಇರ್ತಾನೆ, ಎಲ್ಲದೂ ಆನ್ ಇದೆ. ಸರಿಯಾ, ನಾರ್ಮಲ್ ಇದನ್ನ ಅಂತ ರೆಗ್ಯುಲೇಟರ್ ಆನ್ ಸ್ಟವ್ ಆನ್ ಬೆಂಕಿ ಇರ್ತದಲ್ಲ, ಇಲ್ಲಿ ಸಪ್ಲೈ ಕೊಡಬೇಕಾದ್ರೆ ಮೊದಲು ಈ ಬಟನ್ 2 ಸಲ ಹೊತ್ತಬೇಕು. ದಿನ ಅಲ್ಲ, ಚೇಂಜ್ ಮಾಡಿದಾಗ ಮಾತ್ರ 2 ಟೈಮ್ ವಾಶ್ ಮಾಡ್ತಾ ಇತ್ತು. ಮತ್ತೆ ತೋರಿಸ್ತೇನೆ ಅಂತ. ನೆಕ್ಸ್ಟ್ ಇಲ್ಲೇ ಆನ್ 2 ಕಡೆ ಮುಟ್ಬೇಕಂತ. ಈಗ ಇಲ್ಲಿ ಆನ್ ಇರುವಾಗ ಪೈಪ್ ತಪ್ಪಿದ್ರೆ ಬ್ಲಾಸ್ಟಿಂಗ್ಸ್ ಆಗುತ್ತಲ್ಲ. ರೆಗ್ಯುಲೇಟರ್ ಆನ್ ಡಿವೈಸ್ ಆನ್ ಇದೆ, ಸ್ಟವ್ ಆನ್ ಇದೆ. ನಾರ್ಮಲ್ ಇದರಲ್ಲಿ ಪೈಪ್ ತಪ್ಪಿದ್ರೆ ಆಟೋಮೆಟಿಕ್ ಇದೇನಾಗುತ್ತೆ, ಬ್ಲಾಸ್ಟ್ ಆಗಿ ಬಿಡ್ತದೆ. ಸರಿಯಾ, ಈಗ ಇಲ್ಲಿ ಆನ್ ಉಂಟು, ಇಲ್ಲಿ ನಾನು ತರಿಸ್ತೇನೆ. ಸರಿಯಾ, ಆಟೋಮೆಟಿಕ್ ಕನ್ಫ್ಯೂಸ್ ಆಯಿತು ಮೇಡಮ್? ಇಲ್ಲಲ್ಲ ಮೇಡಮ್, ಕನ್ಫ್ಯೂಸ್ ಅಲ್ಲ ಈ ಜೊತೆ. ಸಪೋಸ್ ಇಲ್ಲಿ ಆನ್ ಉಂಟು, ಮಕ್ಕಳೇನಾದರೂ ಪ್ರೆಸ್ ಮಾಡಿದ್ರು ಆಗ ಎಷ್ಟು ಪ್ರೆಸ್ ಮಾಡ್ತಾರೆ ಅಷ್ಟು ಮಾತ್ರ ಬ್ಯಾಕ್ ಫೈರ್ ಆಗಲ್ಲ, ಬ್ಲಾಸ್ಟಿಂಗ್ಸ್. ಸರಿ, ಅಂದರೆ ವಾಪಸ್ ಬರಲಿಕ್ಕೆ ಬೇಡ. ಸರಿ, ಪ್ರಾಡಕ್ಟ್ ಒಳ್ಳೆ ಉಂಟು. ಕೆಲವು ಡೀಲರ್ಸ್ ಏನಾದರೂ ಇವ್ರು ಹೇಳಿದಾಗ ಏನಾದರೂ ಕೈ ಕೊಟ್ಟರು ಅದು ಇವರೇನಾದರೂ ಇದಾದರೆ ಅಲ್ಲಿಂದ ಪ್ರಾಬ್ಲಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸರಿಯಾ, ಇಲ್ಲಿ ನೋಡಿ ಈ ಥರ ಬರ್ತದೆ. ಈಗ ಪುನಃ ಸಪ್ಲೈ ಕೊಡೋದು ಯಾಕೆ ಗೊತ್ತುಂಟು, ಒಂದು ಸಲ ತೆಗೆದ್ರಿ ಅಥವಾ ಪೈಪ್ ಕಟ್ಟೋದು ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ತಾ ಉಂಟು. ಇಲ್ಲಿ ಸಿಸ್ಟಮ್ ಕರೆಕ್ಟ್ ಇದ್ದರೆ ಮಾತ್ರ ಸಪ್ಲೈ ಕೊಡುತ್ತೆ. ಇಲ್ಲಿ ಸಪ್ಲೈ ಕೊಡುತ್ತೆ, ಪುನಃ ಪ್ರೆಸ್ ಮಾಡಬೇಕು. ಸಿಲಿಂಡರ್ ಚೇಂಜ್ ಮಾಡಿದಾಗ ಮಾತ್ರ, ಡೈಲಿ ಅಲ್ಲ. ಪೈಪ್ ಕಟ್ಟಾದರೆ ತೋರಿಸ್ತೇನೆ ಎಲ್ಲ ತೋರಿಸ್ತೇನೆ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೇನೆ. ಈಗ ಪುನಃ ಪುಷ್ ಮಾಡ್ತೇನೆ ನಾನು. ಈಗ ಬರ್ತಾ ಉಂಟಾ? ಸರಿ, ಪೈಪ್ ತೆಗೆದೆ ನಾನು, ಆವಾಗ ಇದೆ ನಿಮಗೆ ಕಟ್ ಆಫ್ ಆಯಿತು, ಪುನಃ ಸಪ್ಲೈ ಕೊಡ್ತೇನೆ. ನೆಕ್ಸ್ಟ್ ಅಲ್ಲಿ ಮುಟ್ಬೇಕಂತ ಇಲ್ಲ, ಇಲ್ಲಿ ಆನ್ ಮಾಡಿದ್ರೆ ಆಯಿತು. ಸರಿಯಾ, ಈಗ ಇಲ್ಲಿ ಆನ್ ಉಂಟು. ಆನ್ ಇರುವಾಗ ಪೈಪ್ ಲೀಕೇಜಸ್ ಆಯಿತು. ಸ್ಟವ್ ಒಳಗಡೆ ಪೈಪ್ ಲೀಕೇಜ್ ಆಗ್ಬೋದು, ಅಥವಾ ಇಲ್ಲಿ ಲೀಕೇಜ್ ಆಗ್ಬೋದು, ಇಲ್ಲಿ ಲೀಕೇಜ್ ಆಗ್ಬೋದು, ಎಲ್ಲಿ ಲೀಕೇಜ್ ಆಗ್ಬೋದು. ಎಲ್ಲಿ ಲೀಕೇಜ್ ಬ್ಲಾಸ್ಟಿಂಗ್ಸ್ ಆಗುವಂಥ ಚಾನ್ಸ್ ಇದೆಯಲ್ಲ. ಈಗ ಇಲ್ಲಿ ಆನ್ ಇರುವಾಗ ಸ್ಮಾಲ್ ಲೀಕೇಜ್ ಆಯಿತು ಅಂತ ಅನ್ಸ್ಕೊಂಡು ನಿಮ್ಗೆ ಗೊತ್ತಿರೋದು. ಲೀಕೇಜ್ ಆಯಿತು ಅಂದರೆ ಆಟೋಮೆಟಿಕ್ ನೋಡುವಾಗ ಮ್ಯಾಜಿಕ್ ಮಾಡ್ತಾರೆ. ಸರಿ, ರಿಯಲ್ ಆದರೆ ನಾವು ಇಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂಥ ಈ ಸೇಫ್ಟಿಗೆ. ಇಲ್ಲಿಗೆ ಲೀಕೇಜ್ ಇದೆ ಅನ್ನೋದು, ಇಲ್ಲಿ ಲೀಕೇಜಸ್ ಇದೆ. ಲೀಕೇಜಸ್ ಇರುವಾಗ ನಾನು ಇಲ್ಲಿಂದ ಇದು ಮಾಡ್ತೇನೆ, ಪುಷ್ ಮಾಡ್ತೇನೆ. ಸರಿ, ಇದು ಬರ್ತದೆ ಹೋಗ್ತದೆ. ಸರಿಯಾ, ನಾರ್ಮಲ್. ಸರಿ, ಇಲ್ಲಿ ಲೀಕೇಜ್ ಉಂಟಂತ ಅಡ್ವಾನ್ಸ್ ಆಗಿ ಹೇಳ್ತಾ ಉಂಟು. ಸ್ಟವ್ ಒಳಗಡೆ ಈ ಮೇಲ್ಗಡೆ ಇದ್ದು ನಮ್ಗೆ ಗೊತ್ತಾಗುತ್ತೆ, ಒಳಗಡೆ ಇದ್ದು ಗೊತ್ತಾಗಲ್ಲ. ರೆಸ್ಟ್ ಅದು ಹೆಚ್ಚಾಗಿ ಹೆಂಗಸು ಮಕ್ಕಳು ಇರುತ್ತೆ, ಹೆಂಗಸು ಮನೆ ಮಕ್ಕಳೆಲ್ಲ ಮನೆ ಇರುತ್ತೆ. ನಾವು ಜೆಂಟ್ಸ್ ಹೆಚ್ಚಾಗಿ ಹೊರಗಡೆ ಇರ್ತೇವೆ. ಆ ಮೂಮೆಂಟಲ್ಲಿ ಗಡ್ಬಿಡಿ ಏನಾದರೂ ಲೀಕೇಜ್ ಆಯ್ತಂದರೆ ಇದು ಸಪ್ಲೈನೇ ಕೊಡೋಲ್ಲ. ಸರಿ, ಎಂತ ಮಾಡಿದ್ರೆ ಸಪ್ಲೈ ಕೊಡೋಲ್ಲ, ಅಡ್ವಾನ್ಸ್ ಆಗಿ ಹೇಳ್ತಾ ಉಂಟು. ಅದನ್ನು ಫಸ್ಟ್ ಸರಿ ಮಾಡ್ಕೊಳ್ಳಿ, ಸಪ್ಲೈ ಕೊಡ್ತೀನಿ. ಇದನ್ನೀಗ ಲಾಕ್ ಮಾಡಬೇಕು. ಸರಿಯಾ, ಈ ಪೈಪಲ್ಲಿ ಲಾಕ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಇರುವಂಥ ಪೈಪಲ್ಲಿ ಹಾರ್ಡ್ ಪೈಪ್ ಲಾಕ್ ಆಗೋದಿಲ್ಲ. ಸರಿಯಾ, ಈಗ ಇಲ್ಲಿ ಇದಾಯಿತು. ಸರಿಯಾ, ಒಂದು ಸ್ಟೆಪ್ ಇನ್ನೇನು, ಒಂದು ಸ್ಟೆಪ್ ಇನ್ನೇನು. ಸಪೋಸ್ ಇಲ್ಲಿಂದ ಏನಾದರೂ ಇಲ್ಲಿ ಸ್ಪಾರ್ಕ್ ಆಯ್ತು ಅಂತ ಅಷ್ಟೇ, ನಿಮಗೆ ಗೊತ್ತಿರಲ್ಲ. ಇಲ್ಲಿಂದ ಲೀಕೇಜ್ ಇದು ಗೊತ್ತಿಲ್ಲ, ಸ್ಮೆಲ್ ಬರ್ತಂತ ಗೊತ್ತುಂಟು, ಬಟ್ ಬೆಂಕಿ ಕೂಡಲೇ ಹಿಡಿತದೆ. ಇಲ್ಲಿಂದ ಸ್ಪಾರ್ಕ್ ಆಯ್ತು ಅಂತ ಅನಿಸ್ಕೊಳ್ಳಿ, ಎಷ್ಟು ಹೊಡಿತಾ ಇರುತ್ತೆ. ಎಷ್ಟು ಹುರಿದ್ರೇ ಸಾಕು, ಏನು ಮಾಡಬೇಕಂತ ಗೊತ್ತಾಗಲ್ಲ. ನಾರ್ಮಲ್ ಎಲ್ಲರೂ ಮನೇಲಿ ಅಷ್ಟೇ, ಏನು ಮಾಡಬೇಕಂದ್ರೆ ಮನೆಯಿಂದ ಹೊರಗೆ ಓಡಿಬಿಡ್ತಾರೆ. ಸರಿಯಾ, ಆ ಮೂಮೆಂಟಲ್ಲಿ ಏನಾಗುತ್ತೆ ಅಂದರೆ ಈ ಪೈಪ್ ಮೆಲ್ಟ್ ಆಗ್ತಾ ಹೋಗುತ್ತೆ. ಸರಿಯಾ, ಪೈಪ್ ಮೆಲ್ಟ್ ಆಗ್ತಾ ಹೋಗುತ್ತೆ, ಬೆಂಕಿ ಹಿಡಿತಾ ಹೋಗುತ್ತೆ, ಪೈಪ್ ಮೆಲ್ಟ್ ಆಗ್ತಾ ಇರುತ್ತೆ. ಇದೇ ಥರ ಹುರಿದೋದು ಪೈಪ್ ಮೆಲ್ಟ್ ಆಗಿ ಹೋಗಿ ಪೈಪ್ ಲೀಕೇಜ್ ದೊಡ್ಡದಾದ ನಂತರ ಆಟೋಮೆಟಿಕಲ್ ಆಫ್ ಆಯ್ತು. ನಾನು ಎಲ್ಲಿಯೂ ಮ್ಯಾಜಿಕ್ ಏನು ಮಾಡಿಲ್ಲ, ಅಂದರೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಇಲ್ಲಿ ಎಲ್ಲಿ ಮಿಸ್ಗೈಡ್ ಮಾಡೋದಿಲ್ಲ, ಆಟೋಮೆಟಿಕಲ್ ಆಫ್ ಆಯಿತು. ಕನ್ಫ್ಯೂಸ್ ಆಯಿತಾ? ಇಲ್ಲ ಅಲ್ಲ ಮೇಡಮ್, ಡೌಟ್ ಉಂಟು? ಪುನಃ ಒಂದು ಸಲ ಮಾಡಿ ತೋರಿಸ್ತೀನಿ. ಅದು ಒಂದು ಸೈಡ್ ತಗೊಳ್ಳು, ಅರಿಕೊಂಡು ಇಂಚೆ ಉಂಡತೆ ಇಂಚೆನ ಅರ್ಲನೇ ಉಂಡು. ಮುಂದೆ ಲೀಕೇಜ್ ಮಲ್ಲ ಅಂದ್ಕೊಂಡು ಲೀಕೇಜ್ ಮಲ್ಲ ಅಂದಲ್ಲೊಂದು 50 ಆಟೋಮೆಟಿಕಲ್ ಆಫ್ ಆಯಿತು. ಸರಿಯಾ, ಆಟೋಮೆಟಿಕಲ್ ಆಫ್ ಆಗಿ ಪಕ್ಕನೇ ತೆಕ್ಕಿನತೆ. ಹಾಂ, ಒಂದು ನಿಮಿಷ ಸರ. ಈ ರೆಡ್ ಒಂದು ಪಾಯಿಂಟ್ ಬಂದ ಅಂದರೆ ನೆಕ್ಸ್ಟ್ ಸ್ಟಿಮ್ಮಲ್ಲಿ ಇಟ್ಟರೆ ಆಫ್ ಆಗುತ್ತೆ, ಗಾಡಿ ಬಂದರೆ ಆಫ್ ಆಗುತ್ತೆ. ಮೇನ್ ಹಾಲ್ ಇಟ್ಟಿದ್ರಿ, ಹಸ್ಬೆಂಡ್ ಹತ್ರ ರಿಲೇಷನ್ಗೆ ಫೋನ್ ಬಂತು. ನೀವು ಅಲ್ಲೇ ತಿಂದ್ಕೊಂಡು ಮಾತಾಡ್ತಿದ್ದೆ, ನೀವು ಮಾತಾಡೋದು ಅವ್ರಿಗೆ ಕೇಳಲ್ಲ, ಅವ್ರು ಮಾತಾಡಿ ನಿಮ್ಮ ಕೇಳಲ್ಲ, ನೆಟ್ವರ್ಕ್ ಸಿಗಲ್ಲ. ಮನೆಯಿಂದ ಹೊರಗೆ ಬಂದು 10 ನಿಮಿಷ ಮಾತಾಡೋದು, ಹಾಲಕ್ಕೆ ಬೆಂಕಿ ಗ್ಯಾಸ್ ಬರ್ತಾ ಇತ್ತು. ಅದೇ ಟೈಮಲ್ಲಿ ಕಾಲ್ ಬಿದ್ದು ಹೊರಗೆ ಹೋದಾಗ ಕರೆಂಟ್ ಇದ್ದರೆ ಅವ್ರಿಗೆ ಮುದ್ದವರಿಗೆ ಗೊತ್ತಿಲ್ಲ, ಒಳಗೆ ಬರ್ತಾರೆ, ಮ್ಯಾಚ್ ಪಾಸ್ ಹಾಕೊಂಡು ಕಡ್ಡಿಗೆ ಇರ್ತಾರೆ. ಸರಿಯಾ, ಎಲ್ಲರೂ ಮನೇಲಿ ಆಗೋದು ಅಂತ ಅಷ್ಟೇ. ನೀವು ಇಲ್ಲಿ ಒಳಗಡೆ ಇದ್ದು ಗೊತ್ತು, ಹೊರಗೆ ಹೋಗಿದ್ದು ಗೊತ್ತು, ಬಟ್ ಒಳಗಡೆ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಮೂಮೆಂಟೆಲ್ಲ ನಿಂತಂದರೆ ಹೊರಗಡೆ ಹೋಗಿ ಹೋದಾಗ ಕರೆಂಟ್ ಹೋಯ್ತು ಅಂತ ಯಾರು ಕಡ್ಡಿಗೆಲ್ಲ ಆಗಲೇ ಬೆಳೆಸ್ತೀವಿ. ನಾವು ಹೇಳ್ಬೋದು 20 ವರ್ಷ ಯೂಸ್ ಮಾಡ್ತಿದ್ದೆ ಅಂತ ಹೇಳ್ಬೋದು, ಪೈಪ್ ರೆಗ್ಯುಲೇಟರ್ ಕ್ರಾಸ್ ಇದೆ ಅಂತ ಹೇಳ್ಬೋದು, ಗ್ಯಾಸ್ ಏಜೆನ್ಸಿ ನಾವು ಕರೆದಾಗ ಬರುತ್ತೆ ಅಂತ ಹೇಳ್ಬೋದು. ಸರಿಯಾ, ಬಟ್ ಇಮಿಡಿಯೇಟ್ ಯಾರೂ ಬರಲ್ಲ. ಸರಿಯಾ,
ನಾವಿರಲ್ಲ ಆ ಟೈಮಲ್ಲಿ ಸೇಫ್ಟಿ ಕಿಟ್ ಯಾವ ರೀತಿ ನಮಗೆ ಸಪೋರ್ಟಿವ್ ಆಗುತ್ತೆ ನೋಡಿ. ಇಲ್ಲಿ ಆನಲ್ಲ ಇದೆ ಗ್ಯಾಸ್, ಇಷ್ಟ ತಿಳ್ಕೊಂಡ್ರೆ ಆಗಲ್ಲ, ಇಷ್ಟ ತಿಳ್ಕೊಂಡ್ರೆ ಆಗಲ್ಲ. ಗ್ಯಾಸು ಆನ್ ಇದೆ, ಬೆಂಕಿ ಆನ್ ಇದೆ ಮೇಡಮ್, ಕನ್ಫರ್ಮ್ ಅಲ್ಲ. ಹಾಲುಕ್ಕೆ ಬೆಂಕಿನಂತೆ ಗ್ಯಾಸ್ ಬರ್ತಾ ಇರ್ತದೆ. ಆ್ಯಕ್ಚುಲಿ ಜನ ತುಂಬ ಜನ ನಿಮ್ಮ ಹತ್ರ ನೀವು ಪ್ರಾಕ್ಟಿಕಲ್ಲ ಯೂಸ್ ಮಾಡ್ತಾ ಅದಕ್ಕೋಸ್ಕರ ಕೇಳಿ. ಹಾಲುಕ್ಕೆ ಬೆಂಕಿ ಈಗ ನೋಡಿ ಎರಡೂ ಕೂಡ ಆನ್ ಇದೆ, ಗ್ಯಾಸು ಆನ್ ಇದೆ, ಬೆಂಕಿ ಆನ್ ಇದೆ. 14 ಪಾಯಿಂಟ್ ಅಂತ ತಿಳ್ಕೊಂಡ್ರು ಮಾತ್ರ ಹಿಡಿತು. ಸಪೋಸ್ ಗ್ಯಾಸ್ ಆನ್ ಇದ್ದು ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳು ಬಿಟ್ಕೊಂಡ್ರು ಹೊರಗಡೆ ಹೋದ್ರಿ, ಒಂದು ವಾರ ಫಂಕ್ಷನ್ ಇದೆ ಬೆಂಗಳೂರಲ್ಲಿ, ಬಸ್ ಹತ್ತಿಗೆ ಒಂದು 10 ಕಿಲೋಮೀಟರ್ ಪಾಸ್ ಸಡನ್ನಾಗಿ ನೆನಪಾಯ್ತು ನಿಮಗೆ ಗ್ಯಾಸ್ ಆಫ್ ಇದೆ, ನೀವು ಫಸ್ಟಿಗೆ ಮಾತಾಡ್ತಾರೆ ಹಿಂಗೆ ಗಂಡಸ್ರ ಹತ್ರ ಹೇಳೋದಿಲ್ಲ. ಆ ಮೂಮೆಂಟಲ್ಲಿ ಒಂದು ದಿನ ಅಲ್ಲ, ಪಕ್ಕದ ಮನೆ ಕಾಲ್ ಮಾಡೋದು ಕೀರಿ ಮಾತಾಡ್ತಾರೆ, ಸರಿ ಏನು ಮಾಡೋಗಿಲ್ಲ. ಆ ಟೈಮಲ್ಲಿ ಬರೋದು ನಿಮ್ಮ ತಲೆ ಏನು ಬರ್ತದೆ, ಎಲ್ಲ ಮಿಂಗಲ್ ಆಗ್ತದೆ, ಮಾತಾಡ್ತಾರೆ, ಎಲ್ಲ ಮಲಗುವಾಗ ತಲೆ ಬರ್ತದೆ. ಏನಾಗುತ್ತೆ ಅಂದರೆ ಗ್ಯಾಸ್ ಖಾಲಿ ಇಟ್ಕೊಂಡ್ರೆ ಬ್ಲಾಸ್ಟಿಂಗ್ ಆಗ್ತದೆ. ಲಕ್ಷಗಟ್ಟಲೆ ಮನೆ ಇರ್ತದೆ, ಹಣ ಇರ್ತದೆ, ಮೇಡಮ್ ನಿಮಗೆ ಗೊತ್ತು ನೋಡಿ. ನೋಡಿ ಸರ್, ಅವರಿಗೆ 3 ವರ್ಷ ವಾರಂಟಿ ಪೀರಿಯಡಲ್ಲಿ ಏನಿದ್ರೆ ಪ್ರಾಬ್ಲಮ್ ಆಯ್ತು ಅಂದರೆ ಒಂದೇ ಒಂದು ಸ್ಕ್ರೂ ಇದಿಲ್ಲ ಇದರಲ್ಲಿ, ಫಸ್ಟೇ ಕೊಡೋದು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಸರಿಯಾ. 3 ವರ್ಷ ವಾರಂಟಿ, 30 ವರ್ಷ ಲೈಫ್. 30 ವರ್ಷಗಳಿಗೆ ನಿಮಗೆ ಏನೇ ಪ್ರಾಬ್ಲಮ್ ಆದರೆ ಇನ್ಶೂರೆನ್ಸ್ ಕ್ಲೈಮ್ ಕೂಡ ಉಂಟು. ಇದರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಅಂದರೆ ಎಷ್ಟಂದರೆ ಸಾಧಾರಣ 15 crore ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಇದೆ. 15 ಕೋಟಿ ಇನ್ಶೂರೆನ್ಸ್ ರೈಟಿಂಗ್ ಪ್ರೂಫಲ್ಲಿ ಕೊಡ್ತಾ ಇದ್ದೀವಿ. 15 ಕೋಟಿ ಇನ್ಶೂರೆನ್ಸ್ ಕ್ಲೈಮ್ ಕೂಡ ಏನು ರೇಟ್ ಕಮ್ಮಿ ಆಗಲಿಲ್ಲ ಇದುವರೆಗೂ. ಆಯ್ತು ಅಂದರೆ 15 ಕೋಟಿ ಇನ್ಶೂರೆನ್ಸ್ ಕ್ಲೈಮ್ ನ್ಯೂ ಇನ್ಶೂರೆನ್ಸ್ ಕೊಡ್ತಾರೆ, ಅವರಿಗೆ ಟೈ ಅಪ್ ಆಗಿದೆ, ಆ ರೀತಿ ಕೊಡ್ತಿದ್ದೆ. ಆ ರೀತಿ ಸರಿಯಾ. ನಾನು ಸ್ಟಾರ್ಟ್ ಮಾಡಿ 2013 ಸರಿ. ಈಗ 2023 ಸರಿಯಾ. 2023 ಇಲ್ಲಿ 16, ಇದು 17, ಇದು ಫ್ಲವರ್ ಶೋ ದೊಡ್ಡನಗುಡ್ಡೆಯಲ್ಲಿ. ಅದೇ ಥರ ಇದು ಮಂಗಳೂರು ಕೋಲಾಡಲ್ಲಿ ಕೃಷಿಗಳು, ಅದೇ ಥರ ಬೇರೆ ಬೇರೆ ಉಂಟು. ಇದು ಯಾಕೆ ತೋರಿಸ್ತಾ ಇದೆ ಅಂದರೆ ಎಲ್ಲಿಯೂ ನಾವು ಆ ಥರ ಒಂದು ವೇಳೆ ಪ್ರಾಬ್ಲಮ್ಸ್ ಬಂದಿದೆ, ನಾವು ಸಾಲ್ವ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತಲ್ಲ, ಬಂದಿದೆ ನಾವು ಸಾಲ್ವ್ ಮಾಡಿ ಕೊಟ್ಟಿದ್ದೇವೆ. ಕೊಡ್ಲಿಕ್ಕೆ ಹೋಗಿ ನಮಗೆ ಈಗ ನೀವು ಕೆಲವು ಕಡೆ ಏನು ಹೇಳ್ತಾರೆ, ಕಸ್ಟಮರೇ ಬಂದು ಹೇಳ್ತಾರೆ ಬುಕ್ ಮಾಡಿ ನಿಮ್ಮ ರಿಲೇಷನ್ ಫ್ರೆಂಡ್ಸ್ ಯಾರಿಗಾದ್ರೆ ಬೇಕಾದರೆ 1 ಪೀಸ್ ಮೇಲೆ 250 ರೂಪಾಯಿ ರಿಫಂಡ್ ಆಗುತ್ತೆ. 10 ಪೀಸ್ ಆಯಿತು ಅಂತ ನೀವು ಹಾಕಿದ ಅಮೌಂಟ್ ಎಲ್ಲ ರಿಫಂಡ್ ಬಂತು. ಓಹೋ ಹೋ ಆಹಾ ತುಳುನಾಡು ಒಂದು ತುಳುನಾಡು, ತುಳುನಾಡು ಒಂದು ತುಳುನಾಡು. ತುಳುನಾಡು ಒಂದು ತುಳುನಾಡು, ತುಳುನಾಡು ಒಂದು ತುಳುನಾಡು, ತುಳುನಾಡು ಒಂದು ತುಳುನಾಡು, ತುಳುನಾಡು ಒಂದು ತುಳುನಾಡು. ಸಿಂಗಾರದ ಪೊಲ್ಲ ಪಿಂಗಾರದ ಪೊಲ್ಲ, ಸತ್ಯ ಧರ್ಮ ಮೆರೆಯಿನ ಸಿರಿಬೋಡು, ಸತ್ಯ ಧರ್ಮ ಮೆರೆಯಿನ ಸಿರಿಬೋಡು. ತುಳುನಾಡು ಒಂದು ತುಳುನಾಡು, ತುಳುನಾಡು ಒಂದು ತುಳುನಾಡು. ಮೂಡಾಯಿ ಘಟ್ಟದ ಸಾಲೆ, ಹೋ 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 ಪಡ್ತಾಯಿ ಬರಪು ಗಂಗೆ ಪಾಲೆ, ಮೂಡಾಯಿ ಘಟ್ಟದ ಸಾಲ, ಪಡ್ಡಾಯಿ ಪರಪು ಗಂಗೆ ಪಾಲ, ಬಡಕಾಯಿ ಬಾರ್ಕೂರ ತರಟ, ತಿಂಕಾಯಿ ಗಡಿನಾಡ ಕರಿಟ. ತುಳುನಾಡು ಒಂದು ತುಳುನಾಡು, ತುಳುನಾಡು ಒಂದು
ನೆನ್ಪಿನ ಸಿರಿ ಕವಿತೆ ಪುರ್ಲ ಸಂಸ್ಕೃತಿ